2018-19ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಲಯನ್ ಲಾರೆನ್ಸ್ ಎಂ ಲೋಬೋ ಎಂಜೆಎಫ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಪದಗ್ರಹಣ ಸಮಾರಂಭ ಹಾಗೂ ಚಾರ್ಟರ್ ನೈಟ್ ಕಾರ್ಯಕ್ರಮವು ಮಲ್ಲಿಕಟ್ಟೆಯ ಲಯನ್ ಸೇವಾ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 2017-18ನೇ ಸಾಲಿನ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಸುಧಾರಾಮ್ ರೈ ಎಂಜಿಎಫ್ ರವರು ಮಾತನಾಡಿ, ನಾವು ಪ್ರಮಾಣಯುತವಾದ ಸದಸ್ಯರನ್ನ ಹುಡುಕಾಡುತ್ತಿಲ್ಲ, ಬದಲಾಗಿ ಉತ್ಕೃಷ್ಟ ಮಟ್ಟದ ಸದಸ್ಯರನ್ನ ಆಹ್ವಾನಿಸುತ್ತೇವೆ. ಹಾಗಾಗಿ ನಮ್ಮಲ್ಲಿ ಉನ್ನತ ಮಟ್ಟದ ಸದಸ್ಯರಿದ್ದಾರೆ ಎಂದರು. We all met at the Global Hospital, Urva, and from there, we did not know any one of the members at that time. 16 staff members were there. All the 16 were not known to each other. From there, we went on having the regular meetings. Till to the surprise. ಈ ಸಂದರ್ಭದಲ್ಲಿ ಲಯನ್ ಡಾಕ್ಟರ್ ಸುಧಾರಾಮ್ ರೈ ರವರು ಅಧಿಕಾರವನ್ನ ನೂತನ ಅಧ್ಯಕ್ಷರಾದ ಲಯನ್ ಲಾರೆನ್ಸ್ ಎಂ ಲೋಬೋ ಎಂಜಿಎಫ್ ರವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಿದರು. ಇದೇ ವೇಳೆ ಬ್ಯಾಚ್ ಅನ್ನ ಬದಲಾಯಿಸಲಾಯಿತು. ಇನ್ನು ನೂತನ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಮಾತನಾಡಿದ ಲಯನ್ ಲಾರೆನ್ಸ್ ಎಂ ಲೋಬೋ ಎಂಜಿಎಫ್ ರವರು, ಕಳೆದ ವರ್ಷ ನಮ್ಮ ಕೆಲವೊಂದು ಯೋಜನೆಗಳು ಕೈತಪ್ಪಿ ಹೋಗಿದ್ದವು. ಆದರೆ ಈ ಬಾರಿ ಆ ಯೋಜನೆಗಳನ್ನ ಮುಂದಿನ ಗವರ್ನರ್ ಭೇಟಿಯ ಸಮಯದ ಒಳಗೆ ಪೂರ್ತಿಗೊಳಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು. Have a new cabinet members here. Darshi Asif from same club, Netrauti club, and my best friend Asif Praveen Shetty is here. Definitely we'll expect better service. I assure you that what we have done not last year we'll do, because it is in our mind that last year we just missed the legacy project. This year definitely we'll do the legacy project. The work is going on. Maybe at the time of governor's visit we will complete that legacy project. ಈ ಸಂದರ್ಭದಲ್ಲಿ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ಎಂಜೆಎಫ್, ಕಾರ್ಯದರ್ಶಿ ಫ್ರಾನ್ಸಿಸ್ ಅಶೋಕ್ ಪಿಂಟೋ, ಖಜಾಂಚಿ ಲಯನ್ ಲ್ಯಾನ್ಸಿ ಮೆನೇಜರ್ಸ್, ಮಾಜಿ ಕಾರ್ಯದರ್ಶಿ ಲಯನ್ ರಾಬಿನ್ ಕುಟಿನೋ ಮತ್ತಿತರ ಪದಾಧಿಕಾರಿಗಳು ಹಾಗೂ ಲಯನ್ ಸದಸ್ಯರು ಹಾಜರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.